ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ, ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈರಿ ಡೇ ಐಸ್ ಕ್ರೀಮ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮಸ್ಕಾರ ವೀಕ್ಷಕರೇ. ರುಚಿಕರವಾದಂಥ ಖಾದ್ಯ ಪ್ರತಿಯೊಬ್ಬರಿಂದಲೂ ಕೂಡ ಮಾಡೋದಕ್ಕೆ ಸಾಧ್ಯ. ಯಾವಾಗಲೂ ಹೇಳ್ತೀನಿ ಇದು ಯಾಕೆಂತ ಹೇಳಿದರೆ, ನಮ್ಮ ಈ ಒಂದು ಅಡುಗೆ ಮನೆಯಲ್ಲಿ ಇದು ಖಂಡಿತವಾಗ್ಲೂ ಸಿದ್ಧವಾಗಿದೆ. ಇದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ. ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಯಾವಾಗಲೂ ಸಾಧ್ಯ ಒಳ್ಳೆ ರುಚಿಕರವಾದಂಥ ಖಾದ್ಯಗಳು ಮಾಡೋದಕ್ಕೆ ಅಂತ ಹೇಳ್ತೀನಿ. ಸೊ ಅದೇ ರೀತಿ ಇವತ್ತಿನ ಒಂದು ಸಂಚಿಕೆಯಲ್ಲಿ ನಮಗೆ ರುಚಿಕರವಾದಂಥ ಸ್ವಾದಭರಿತ ಖಾದ್ಯವನ್ನು ಹೇಳ್ಕೊಡೋದಕ್ಕೆ ಬಂದಿದ್ದಾರೆ ರಜತ್ ಅವರು. ಇವರು ಯಾವ ಅಡುಗೆ ಹೇಳ್ಕೊಡ್ತಾರೆ ಬನ್ನಿ ಅವ್ರನ್ನೇ ಕೇಳೋಣ. ನಮಸ್ಕಾರ ರಜತ್, ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಸೊ ಏನು ಮಾಡ್ಕೊಂಡಿದ್ದೀರಿ ರಜತ್? ನಾನೀಗ TVS & Sons ಪ್ರೈವೇಟ್ ಲಿಮಿಟೆಡಲ್ಲಿ IT ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೇನೆ. IT ಇಂಜಿನಿಯರ್ ಆಗಿ ಕೆಲಸ ಮಾಡ್ತಾ ಇದ್ದೀರಿ. ಸೊ ಎಷ್ಟು ವರ್ಷದಿಂದ? 2 ವರ್ಷದಿಂದ ಕೆಲಸ ಮಾಡ್ತಾ ಇದ್ದಾರೆ. 2 ವರ್ಷದಿಂದ. ಸೊ ಯೂಶ್ವಲಿ ಹುಡುಗರು ಅಂತ ಹೇಳಿದರೆ ಅದರಲ್ಲೂ ಈಗ ವರ್ಕಿಂಗ್. ಸೊ ನೀವೇನು PG ಆ ಥರ ಏನಾದರೂ ಇದ್ದೀರಾ ಅಥವಾ ಹೇಗೆ? ಅದೇ ನಾನೊಂದು ಕೋಚಿಂಗ್ ಕ್ಲಾಸಿಗೆ ಹೋಗ್ತಾ ಇದ್ದೇನೆ. ಅದಕ್ಕೋಸ್ಕರ ಈಗ ಅಲ್ಲಿ ರೂಮ್ ಮಾಡ್ಕೊಂಡಿದ್ದೇನೆ ಪಡೀಲಲ್ಲಿ. ಅದು ಸೇರೋ ಮೊದಲು ಮನೆಯಿಂದನೇ ಬರ್ತಾ ಇದ್ದೆ. ಮನೆಯಿಂದಲೇ ಬರ್ತಾ ಇದ್ರಿ. ಈಗ ನಿಮ್ಮದೇ ಅಡುಗೆನಾ? ಈಗ ನಾನೇ ಮಾಡ್ಕೊಳ್ತೀನಿ. ನೀವೇ ಅಡುಗೆ ಮಾಡ್ತಾ ಇದ್ರಿ? ಅಡುಗೆ ಮಾಡ್ಕೊಳ್ತೀನಿ. ಸೊ ಅಲ್ಲೇನೋ ಎಲ್ಲ ಒಟ್ಟಿಗೆ ಫ್ರೆಂಡ್ಸ್ ಎಲ್ಲ ಸೇರ್ಕೊಂಡು ಏನೋ ಒಂದು ಮಾಡ್ತೀರಿ. ಸೊ ಇಲ್ಲೂ ಎಲ್ಲ ಹಾಕಿ ಟ್ರೈ ಮಾಡಿ ಇವ್ರ ಮೇಲೆ ಒಂದು ಟ್ರೈ ಮಾಡೋಣ ಅಂತ ಬಂದಿದ್ರೆ ಹೇಗೆ? ಇಲ್ಲ, ಇದು ಗೊತ್ತಿರೋದೇ. ಯಾರು ಹೇಳ್ಕೊಟ್ಟಿದ್ದು? ಇದು ನಂದು ಆಂಟಿ ಇದ್ದಾರೆ. ಅವರು ಬೆಳ್ತಂಗಡಿಯಲ್ಲಿ ಗೌರ್ಮೆಂಟ್ ಎಂಪ್ಲಾಯ್, ಕೋರ್ಟಲ್ಲಿ ಗೌರ್ಮೆಂಟ್ ಎಂಪ್ಲಾಯ್ ಕೆಲಸ ಮಾಡ್ತಿದ್ದಾರೆ. ಅವರು ಹೇಳ್ಕೊಟ್ಟಿದ್ದು. ಅವ್ರು ಹೇಳ್ಕೊಟ್ಟಿದ್ದು. ಸೊ ಆಂಟಿ ಹೇಳ್ಕೊಟ್ಟಿದ್ದು. ಸೊ ಇದನ್ನ ಎಲ್ಲರ ಮೇಲೂ ಕೂಡ ಪ್ರಯೋಗ ಮಾಡ್ತೀರಿ, ಮಾಡಿದ್ದೀರಾ ಮೊದಲು? ಮಾಡಿದ್ದೇನೆ. ಹಾಗಾದ್ರೆ ಹಬ್ಬ, ಧೈರ್ಯ. ಎಸ್, ಡನ್. ಯಾವ ಅಡುಗೆ ಹೇಳ್ಕೊಡ್ತಾ ಇದ್ದೀರಿ ಇವತ್ತು? ಆಲೂಗಡ್ಡೆ ದೋಸೆ. ಆಲೂಗಡ್ಡೆ ದೋಸೆ? ಹೌದು. ಸೊ ಆಲೂಗಡ್ಡೆ ರುಬ್ಬಿ ಎಲ್ಲ ಮಾಡ್ತೀರಾ ಹೇಗೆ? ಇಲ್ಲ, ಅದು ಜಸ್ಟ್ ಅಂದರೆ ಸ್ಲೈಸ್, ಆಲೂಗಡ್ಡೆ ಸ್ಲೈಸ್ ಯೂಸ್ ಮಾಡ್ಕೊಳ್ತೇವೆ. ಅದನ್ನೇನು ಬೇಯಿಸಿ ಬಾಜಿ ಟೈಪಲ್ಲಿ ಏನು ಮಾಡ್ತಾ ಇಲ್ಲ, ಜಸ್ಟ್ ಸ್ಲೈಸ್ ಅಷ್ಟೇ. ಸ್ಲೈಸ್. ಹೌದೌದು. ಸರಿ, ಹೇಗೆ ಶುರು ಮಾಡ್ಕೊಳ್ಳೋದು? ಫಸ್ಟ್ ಈಗಾಗಲೇ ಈಗ ನೆನೆಸಿರುವ ಅಕ್ಕಿ ಇದೆ, ಇದನ್ನು ನಾವು ರುಬ್ಕೊಳ್ಬೇಕು. ಇದಕ್ಕೆ ಇನ್ನು ಸ್ವಲ್ಪ ಇಂಗ್ರೀಡಿಯೆಂಟ್ಸ್ ಏನಂತ ಹೇಳಿದರೆ, ಇದು ಒಣಮೆಣಸು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಹುಳಿ, ಇಷ್ಟನ್ನು ಹಾಕ್ಕೊಳ್ಬೇಕು. ಸಿಂಪಲ್ ಆಗಿದೆ. ಸೊ ಸಿಂಪಲ್ ಆಗಿದೆ, ರುಬ್ಕೊಳ್ಬೇಕು. ಹೌದು. ಎಸ್. ಇವತ್ತು ಯಾವಾಗಲೂ ರೂಮಲ್ಲಿ ನೀವೇ ಮಾಡ್ಕೊಳ್ತೀರಿ. ಇವತ್ತು ನಾನು ನಿಮಗೆ ಅಸಿಸ್ಟೆನ್ಸ್ಗಿದ್ದೀನಿ, ಹಾಕ್ಕೊಳ್ಳಿ. ಏನಂತ ಹೇಳಿದರೆ, ನಂದು ಇನ್ನೊಂದು ಅಡುಗೆ ಇದೆ ಅಲ್ಲ, ಅದಕ್ಕೆ ಇದೇ ಐಟಮ್ಸ್ ಯೂಸ್ ಮಾಡ್ತೇನೆ. ಅಕ್ಕಿ ಇದು ಬಂದ ಮಾಡಿನೇ ಯೂಸ್ ಮಾಡ್ತೇನೆ. ಹಾಗಾಗಿ ಅದಕ್ಕೆ ಸ್ವಲ್ಪ ದಪ್ಪ ಬೇಕು ಬಂದ. ಸೊ ಇದಕ್ಕೆ ತೆಳು ಬೇಕು. ಓಕೆ. ಸೊ ಫಸ್ಟೇ ಸ್ಟ್ಯಾಟ್ಯುಟರಿ ಇನ್ಸ್ಟ್ರಕ್ಷನ್. ಸೊ ಹಾಗಾದರೆ ಈಗ ನೀವು ರುಬ್ಕೊಳ್ಳುವಂಥದ್ದು 2 ಡಿಶ್ ಕೂಡ ಆಗುತ್ತೆ? ಹೌದು, ಆಗುವ ಹಾಗೆ. ಆದರೆ ಈ ಡಿಶ್ಗೆ ಬಂದ ಮಾತ್ರ ಚೂರು ತೆಳು ಬೇಕು. ಹಾಂ. ಸೊ ನೆಕ್ಸ್ಟ್ ಡಿಶ್ ಏನು ಮಾಡ್ತಾ ಇರೋದು ನೀವು? ಅದು ಬೆಂಡೆಕಾಯಿ ಬಜ್ಜಿ. ಇದು ದೋಸೆ. ಹೌದು. ಹಾಂ. ಸೊ ಇದು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಮಾಡ್ಕೊಂಡ್ರೆ ಅದು ಸಂಜೆ ಟೀಗೆ ಮಾಡ್ಕೊಳ್ತೀರಿ ಹಾಗಾದರೆ? ಹೌದು. ಸೇಮ್ ಅದನ್ನೇ ಹಾಗೆ ರೀಟೈನ್ ಮಾಡಿಕೊಂಡು ಆ ಕಡೆ ಈ ಕಡೆ ಎರಡರಲ್ಲೂ ಅಲ್ಲೇ ಅಡ್ಜಸ್ಟ್. ಡನ್. ಈಗ ಒಣಮೆಣಸು ಹಾಕ್ಕೊಳ್ತಾ ಇದ್ದಾನೆ. ಓಕೆ. ಇದು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾನೆ, ಯಾಕಂತ ಹೇಳಿದ್ರೆ ಇದು ಖಾರ ಇಲ್ಲ, ಬರೀ ಕಲರ್ ಅಷ್ಟೇ ಕೊಡ್ತದೆ. ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ತಾನೆ. ಓಕೆ ಓಕೆ. ಹಾಗೆ ಸ್ವಲ್ಪ ಚಿಟಿಕೆಯಷ್ಟು ಹುಳಿ ಹಾಕ್ಕೊಳ್ತಾನೆ. ಚಿಟಿಕೆಯಷ್ಟು? ಹಾಂ, ಚೂರು. ಅಷ್ಟು ಸಾಕಾ ಹುಳಿ? ಹೌದು. ಮತ್ತೆ ಉಪ್ಪು. ಸೊ ಇದು ಹೇಗೆ ಈಗ ಗಟ್ಟಿಯಾಗಿ ರುಬ್ಕೊಳ್ಬೇಕಾ ಹಾಗಾದರೆ? ನೀವೀಗ ಎರಡಕ್ಕೂ ಮಾಡ್ಕೊಳ್ತಾ ಇದ್ರಿ. ಸೊ ಸ್ವಲ್ಪ ನೀರು ಹಾಕ್ಲಾ ಹಾಗಾದರೆ? ಸ್ವಲ್ಪ ಬೇಕಲ್ಲ? ಹೌದೌದು ಬೇಕು.
ಸೊ ಅಸಿಸ್ಟೆಂಟ್, ಈಗ ನಾನೀಗ ಅಸಿಸ್ಟೆಂಟ್ ಸ್ವಲ್ಪ ಜಾಗ್ರತೆಯಲ್ಲಿ ಕೆಲಸ ಮಾಡಬೇಕು, ಇಲ್ಲಾಂದ್ರೆ ನನ್ನ ಮೇಲೆ ಬ್ಲೇಮ್ ಬರುತ್ತೆ. ಸೊ ಫೈನ್ ಪೇಸ್ಟ್ ಅಲ್ಲ, ಹಾಂ, ನುಣ್ಣಗೆ ರುಬ್ಕೊಳ್ಳೋದು. ಎಸ್, ಗಟ್ಟಿಯಾಗಿ ರುಬ್ಕೊಟ್ಟಿದ್ದೀನಿ, ಸಾಕಲ್ಲ? ಹೌದು. ಇದನ್ನೀಗ ಒಂದು ಬೌಲಿಗೆ ಹಾಕಿ ಸ್ವಲ್ಪ ನೀರು ಮಾಡ್ಕೊಂಡ್ರೆ ಆಗ್ಬೋದು, ಅಂದರೆ ಈ ಒಂದು ಇದಕ್ಕೆ ಡಿಶ್ಶಿಗೆ ಚೂರು ಬಂದ ತೆಳುವಾಗಬೇಕಲ್ಲ, ಅದಕ್ಕೋಸ್ಕರ. ಓಕೆ, ತಗೊಳ್ಳಿ ಬೌಲ್. ವಾಟರ್ ತಗೊಳ್ತಾನೆ. ಸೊ ಎಷ್ಟು ತೆಳು ಮಾಡ್ಕೊಳ್ಬೇಕು ಇದು? ನಾವು ನೀರು ದೋಸೆ ಹಿಟ್ಟಿನ ಹದಕ್ಕ ಹೇಗೆ? ಇಲ್ಲ, ಅದು ಅದಕ್ಕಿಂತ ಚೂರು ದಪ್ಪ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ, ಅದು ಆಲೂಗಡ್ಡೆಯನ್ನು ಅದಕ್ಕೆ ಡಿಪ್ ಮಾಡಿಬಿಟ್ಟು ಹಾಕ್ತೇವಲ್ಲ, ನೀರು ದೋಸೆ ಹಾಗೆ ಮಾಡಿದರೆ ಏನು ನಿಲ್ಲೋದಿಲ್ಲಲ್ಲ, ಹಾಗೆ. ಸೊ ದೋಸೆ ಹಾಗಾದರೆ ತವ ಇಟ್ಕೊಳ್ಳ? ತವ ಬಿಸಿಗೆ ಇಡಿ. ಕರೆಕ್ಟಾಗಿ ಬಂದಿದೆ, ಈ ಹದಕ್ಕೆ ಇರಬೇಕು. ರಜತ್, ನಮ್ಮ ಅಡುಗೆ ಮನೆಯಲ್ಲಿ ನಾವು ಬಳಸುವಂಥದ್ದು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಯಾಕೆ ಗೊತ್ತಾ? ಹೆಲ್ದಿ, ಟೇಸ್ಟಿ ಆ್ಯಂಡ್ ಎಸ್ ಕೊಲೆಸ್ಟ್ರಾಲ್ ಫ್ರೀ ಆಯಿಲ್. ಸಾಕು ಅನ್ಸತ್ತಲ್ಲ? ಹೌದು. ಸೊ ತವಾ ಕೂಡ ಕಾದಿದೆ. ಓಕೆ, ನೋಡಿ ಹಾಕ್ತಾ ಇದ್ದೇನೆ, ಡಿಪ್ ಮಾಡಿ. ಹೀಗೆ ಸ್ವಲ್ಪ ಬಂದವನ ಇಳಿಲಿಕ್ಕೆ ಬಿಡಿ. ಆದರೆ ಇದಕ್ಕೆ ನಾವು ಈ ಕೊತ್ತಂಬರಿ ಸೊಪ್ಪನ್ನು ಹಾಕೊಳ್ಬೋದು. ಇದಕ್ಕೆ ಹೌದು, ರುಬ್ಕೊಳ್ಳುವಾಗನೇ ಹಾಕೊಳ್ಬೋದು, ಬಟ್ ನಾನಿವಾಗ ಹಾಕಲಿಲ್ಲ. ಓಕೆ, ಡನ್. ಲಿಡ್ ಇಟ್ಕೊಳ್ಳೋಣ. ಈಗಾಗಲೇ ಒಂದು ಬೆಂದಿರ್ಬೋದು ಕಾಣಿಸ್ತದೆ, ಒಂದು 2 ನಿಮಿಷ ಆಯ್ತಲ್ವಾ? ಸೊ ಈಗ ತೆಗಿತಿದ್ದೇನೆ. ಇವಾಗಲೂ ಸ್ವಲ್ಪ ಹೊತ್ತು ಬೇಯಿಸುವ. ಆ್ಯಕ್ಚುಲಿ ಪೊಟ್ಯಾಟೊ ಎಲ್ರಿಗೂ ಇಷ್ಟ ಆಗುವಂಥದ್ದು, ಆಲೂಗಡ್ಡೆ. ಫ್ರೆಂಚ್ ಫ್ರೈಸ್ ಥರ ಮಾಡ್ಕೊಳ್ಳಿ, ಅಥವಾ ಈ ಥರ ದೋಸೆಗೂ ಆಯಿತು. ಆ್ಯಂಡ್ ಹಾಗೆಯೇ ನೀವು ಫ್ರೈ ಮಾಡಿ ಊಟದ ಜೊತೆಗೆ ಅನ್ನ ಇದ್ರ ಜೊತೆಗೂ ಕೂಡ ತಿನ್ನೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ಹೌದು. ಸೊ ಎಲ್ಲದ ಯಾವುದೇ ತರಕಾರಿ ಜೊತೆಗೆ ಹಾಕಿ ಏನೇ ಮಾಡಿ ಅದ್ರ ಜೊತೆಗೆ ಹೊಂದ್ಕೊಂಡು ಹೋಗುವಂಥದ್ದು. ಹೌದೌದು. ಹೌದು. ಬೆಂದಿದೆ ಕಾಣಿಸ್ತದೆ. ತಗೊಳ್ಳೋದಾ? ತೆಗಿಯುವ. ತಗೊಳ್ಳಿ. ಮೇಡಮ್, ನಿಮಗೋಸ್ಕರ ಆಲೂಗೆಡ್ಡೆ ದೋಸೆ ರೆಡಿ ಆಗಿದೆ. ಆಲೂಗಡ್ಡೆ ಹೂವಿನ ದೋಸೆ ಅಂತ ಹೇಳ್ಬೋದು. ಫುಲ್ ಫ್ಲವರ್ ತರ ಕಾಣ್ತಾ ಇದೆ, ತುಂಬಾ ಚೆನ್ನಾಗಿ ಕಾಣ್ತಾ ಇದೆ. ಏನಾದ್ರೂ ನೀವು ಈರುಳ್ಳಿದು ಸ್ಲೈಸ್, ಕೊತ್ತಂಬರಿ ಸೊಪ್ಪು ಏನಾದ್ರು ಹಾಕಿ ಸ್ವಲ್ಪ ಇನ್ನೂ ಚೆನ್ನಾಗಿರುತ್ತೆ, ಇನ್ನೂ ಮಾಡ್ಕೊಳ್ಬೋದು. ಸೊ ಚಟ್ನಿ ಜೊತೆಗೆ ಚೆನ್ನಾಗಿರುತ್ತೆ, ಖಾಲಿ ಹಾಗೇನೆ ಚಟ್ನಿ ಒಂದಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬಟ್ ಖಾರ ಎಲ್ಲ ಅದರಲ್ಲೇ ಇದೆ, ಹಾಗಾಗಿ ಸಾಕು ಅನ್ಸುತ್ತೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಎಸ್, ಬಿಸಿ ಬಿಸಿ ಆದಂಥ ಆಲೂಗಡ್ಡೆ ದೋಸೆ. ಆಲೂಗಡ್ಡೆ ದೋಸೆ ಹೇಗೆ ಮಾಡಿದ್ದಾರೆ ಎಲ್ಲ ವಿಚಿತ್ರ ಆಗ್ತಾ ಇದೆ, ಬೇಯಿಸ್ಕೊಳ್ಬೇಕು, ತುಂಬ ಕೆಲಸ ಇದೆ ಅಂತ ಹೇಳಿದರೆ ತುಂಬ ಸುಲಭ. ಹೇಗೆ ಮಾಡೋದು ಮತ್ತೊಮ್ಮೆ ನೋಡ್ಕೊಂಡು ಬನ್ನಿ. ಆಲೂಗಡ್ಡೆ ದೋಸೆ ತಯಾರಿಸುವ ವಿಧಾನ: ಮೊದಲು ನೆನೆಸಿದ ಬೆಳ್ತಿಗೆ ಅಕ್ಕಿಗೆ ಒಣಮೆಣಸು, ರುಚಿಗೆ ತಕ್ಕಷ್ಟು ಉಪ್ಪು, ನೀರನ್ನು ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ.
ಆನಂತರ ಸ್ವಲ್ಪ ತೆಳು ಮಾಡಿಕೊಂಡು ಆಲೂಗಡ್ಡೆ ಚೂರುಗಳನ್ನು ಅದ್ದಿ ಕಾದ ತವಾದ ಮೇಲೆ ಸ್ವಲ್ಪ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಹಾಕಿ ಒಂದೊಂದೇ ಆಲೂಗಡ್ಡೆಯನ್ನು ವೃತ್ತಾಕಾರವಾಗಿ ಜೋಡಿಸಿ ಎರಡೂ ಕಡೆ ಕಾಯಿಸಿಕೊಳ್ಳಿ. ಈಗ ಬಿಸಿ ಬಿಸಿ ಆಲೂಗಡ್ಡೆ ದೋಸೆ ಸವಿಯಲು ಸಿದ್ಧ. ಬಿಸಿ ಬಿಸಿ ಆಲೂಗಡ್ಡೆ ದೋಸೆ ಅಂತೂ ರೆಡಿಯಾಗಿದೆ. ಸೊ ಟೇಸ್ಟ್ ಆಮೇಲೆ ನೋಡೋಣ. ನೆಕ್ಸ್ಟ್ ಯಾವ ರೆಸಿಪಿ ಮಾಡ್ತಾರೆ ನಾನು ಕೂಡ ಕಾಯ್ತಾ ಇದ್ದೀನಿ. ಅವರೆಲ್ಲ ತಯಾರಿ ಮಾಡ್ಕೊಳ್ತಾ ಇರಲಿ, ಅಷ್ಟೊತ್ತು ನೀವು ತಗೊಳ್ಳಿ ಸಣ್ಣ ಬ್ರೇಕ್. ಸೊ ಹೇಳಿದ್ದು ಬೆಂಡೆಕಾಯಿ ಬಜ್ಜಿ, ಮಾಡ್ತಾ ಇರೋದು ಆಲೂಗಡ್ಡೆಯಿಂದ ಏನಪ್ಪ ಅಂತ ಅಂದ್ಕೊಂಡೆ. ಈ ಥರ ಕಟ್ ಮಾಡ್ಕೊಳ್ಬೇಕು. ಹಾಂ, ಮಧ್ಯದಲ್ಲಿ ಸೀಳು ಮಾಡ್ಕೊಂಡು. ಹೌದು, ಸೀಳು. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ವಿರಾಮದ ನಂತರ ಮತ್ತೊಮ್ಮೆ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಅರ್ಪಿಸುವ ನಮ್ಮ ರುಚಿ ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ ಮ್ಯಾನ್ ತೂರ್ ದಾಲ್, ಹಾಗೆಯೇ ಡೈರಿ ಡೇ ಐಸ್ ಕ್ರೀಮ್. ಸೊ ಆಲೂಗಡ್ಡೆ ದೋಸೆ ರೆಸ್ಟ್ ಆಗ್ತಾ ಇದೆ, ಅದು ರೆಸ್ಟ್ ಆಗ್ತಾ ಇರಲಿ. ನೆಕ್ಸ್ಟ್ ಯಾವ ಡಿಶ್ ಬನ್ನಿ ಕೇಳೋಣ. ಎಸ್, ಈಗ ಯಾವ ಡಿಶ್ ಹೇಳ್ಕೊಡ್ತಾ ಇದ್ದೀರಿ ರಜತ್? ಈಗ ಬೆಂಡೆಕಾಯಿ ಬಜ್ಜಿ. ಬೆಂಡೆಕಾಯಿ ಬಜ್ಜಿ, ಹಾಂ, ಆಗಲೇ ಹೇಳಿದ್ರಿ. ಸೊ ಅದೇ ಮಸಾಲೆ ರೀಟೈನ್ ಮಾಡ್ಕೊಂಡು ಮಾಡ್ತಾ ಇದ್ದೀನಿ ಅಂತೇಳಿ. ಸರಿ, ಹಾಗಾದ್ರೆ ಅರ್ಧ ಕೆಲಸ ಆಲ್ರೆಡಿ ಆಗಿದೆ ಆವಾಗಲೇ ಅಡುಗೆಯಲ್ಲಿ. ಸೊ ನೆಕ್ಸ್ಟ್ ಇನ್ನು ಹೇಗೆ ಶುರು? ಈಗ ಅದೇ ಆಗದ ಬಂದನ್ನ ನಾನು ಸ್ವಲ್ಪ ಅದಕ್ಕೆ ನೀರು ಮಾಡ್ಕೊಂಡಿದ್ದೆ. ಇದು ಆಲ್ರೆಡಿ ಚೂರು ದಪ್ಪನೇ ಇದೆ, ಇದಕ್ಕೆ ಹೇಗೆ ಬೇಕು ಆ ರೀತಿಯಲ್ಲಿದೆ. ಸೊ ಇವಾಗ ಏನು ಮಾಡ್ತಾನೆ ಅಂತ ಹೇಳಿದರೆ, ಈಗ ಬೌಲ್ ತಗೊಳ್ತಾನೆ. ಬೌಲ್ ತಗೊಂಡು ಇದಕ್ಕೆ ಈ ಆಲೂಗಡ್ಡೆ, ಇದು ಬೆಂದು ಸ್ಮ್ಯಾಶ್ ಮಾಡಿರುವಂಥ ಆಲೂಗಡ್ಡೆ, ಇದನ್ನು ಹಾಕೊಳ್ತಾನೆ. ಆಮೇಲೆ ಫುಲ್ಲೇ ಹಾಕೊಳ್ತಾನೆ ಎಲ್ಲ. ನೆಕ್ಸ್ಟ್ ಸಣ್ಣದಾಗಿ ಕಟ್ ಮಾಡಿರುವ ಈರುಳ್ಳಿ, ಚಾಟ್ ಮಸಾಲ, ಸ್ವಲ್ಪ ಒಳ್ಳೆ ಸ್ಮೆಲ್ ಕೊಡ್ತದೆ ಇದು. ಅರೋಮಾ ಮತ್ತೆ ಟೇಸ್ಟ್ ಆಗುತ್ತೆ. ಹೌದು, ಇದನ್ನ ಈ ನಮ್ಮ ಮಜ್ಜಿಗೆ ಮಾಡುವಾಗ ಮಜ್ಜಿಗೆಗೆ ಸಹ ಹಾಕೊಂಡು ಕುಡಿದ್ರೆ ತುಂಬಾ ಖುಷಿ ಆಗ್ತದೆ. ಒಂದು ಗ್ಲಾಸ್ ಸೇರೋಲ್ಲಿ ಇನ್ನೊಂದು ಗ್ಲಾಸ್ ಸೇರ್ತದೆ. ಮಜ್ಜಿಗೆ ಇಲ್ದಿದ್ರು ನೀವು ಎಷ್ಟು ಕೊಟ್ಟರು ಆಗುತ್ತೆ, ಬಟ್ ಇನ್ನೂ ಟೇಸ್ಟ್ ಆಗುತ್ತೆ. ಹೌದು. ನೆಕ್ಸ್ಟ್ ಒಂಚೂರು ಖಾರದ ಹುಡಿ ಹಾಕೊಳ್ಳುವ, ಯಾಕಂದ್ರೆ ಬಂದದ ಏನು ಅಷ್ಟು ಖಾರ ಏನಿಲ್ಲ ಅದು. ಸೊ ಇನ್ನೊಂದು ಸ್ವಲ್ಪ ಇಲ್ಲಿ ಖಾರದ ಹುಡಿ ಹಾಕೊಳ್ಳುವ ಅದಕ್ಕೆ. ನೆಕ್ಸ್ಟ್ ರುಚಿಗೆ ತಕ್ಕಷ್ಟು ಉಪ್ಪು. ಈ ಆಲೂಗಡ್ಡೆ ಇರುವ ಕಾರಣದಿಂದಾಗಿ ಇದು ಉಪ್ಪನ್ನ ಅದು ಎಳ್ಕೊಳ್ತದೆ, ತುಂಬ ಹೀರ್ಕೊಳ್ಳುತ್ತೆ. ಕರೆಕ್ಟ್ ಅಲ್ಲ, ಹಾಗಾಗಿ ಸ್ವಲ್ಪ ಜಾಸ್ತಿ ಉಪ್ಪು ಹಾಕುವ. ಸೊ ನೀವು ಡಿಶಲ್ಲಿ ಕೂಡ ಏನಾದರೂ ಏರ್ಪೇರ್ ಆದರೆ, ಉಪ್ಪು ಏರ್ಪೇರ್ ಆದರೂ ಆಲೂಗಡ್ಡೆ ಹಾಕೊಂಡ್ರೆ ಸಾಂಬಾರಿಗೆಲ್ಲ ಇದು ಉಪ್ಪು ಜಾಸ್ತಿ ಆದರೆ ಆಲೂಗಡ್ಡೆನ ಕಟ್ ಮಾಡಿ ಹಾಕ್ತಾರೆ. ಸೊ ಪರವಾಗಿಲ್ಲ, ಅಡುಗೆ ಎಲ್ಲ ಚೆನ್ನಾಗೇ ಮಾಡ್ತೀವಿ. ಹಾಗಾದರೆ ಕಳ್ಸ್ಕೊಳ್ತೇನೆ. ಬರೀ ಅಡುಗೆ ಮಾಡೋದೇ ಅಲ್ಲ ಆ್ಯಕ್ಚುಲಿ. ಸೊ ಅಡುಗೆ ಮಾಡುವಾಗ ಇಂಥ ಎಲ್ಲ ಚಿಕ್ಕ ಚಿಕ್ಕ ಟಿಪ್ಸ್ ಕೂಡ ಗೊತ್ತಿರಬೇಕು. ಅವಾಗ ಅಡುಗೆ ಸುಲಭನೂ ಕೂಡ. ಏನಾದ್ರು ಚೇಂಜಸ್ ಆದರೆ ಸರಿ ಮಾಡ್ಕೊಳ್ಬೋದು. ಎಲ್ಲ ಮಿಕ್ಸ್ ಆಗಿದೆ ಕರೆಕ್ಟಾಗಿ. ಈಗ ಏನಂದರೆ ನೀವು ಸ್ವಲ್ಪ ಎಣ್ಣೆನ ಬಿಸಿಗಿಡ್ಬೋದಾ? ಓಕೆ. ಸೊ ಡೀಪ್ ಫ್ರೈ ಇದು? ಹೌದು, ಬಜ್ಜಿ ಅಂತ ಹೇಳ್ತಾರೆ. ಬಜ್ಜಿ, ಎಕ್ಸಾಕ್ಟ್ಲಿ, ಡೀಪ್ ಫ್ರೈ ಅಲ್ವಾ? ನೋಡಿ, ಈಗ ಅಸಿಸ್ಟೆಂಟ್ ಸ್ವಲ್ಪ ಬುಲಕ್ಕಡಾಯಿತು. ಸೊ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಆಗಲೇ ಹೇಳಿದಾಗೆ ಹೆಲ್ದಿ, ಟೇಸ್ಟಿ, ಕೊಲೆಸ್ಟ್ರಾಲ್ ಫ್ರೀ. ಇವಾಗ ಎಣ್ಣೆ ಬಿಸಿ ಆಗ್ತಾ ಇದೆ. ಸೊ ಟೈಮ್ ಇದೆ. ಸೊ ನಾವು ಸ್ವಲ್ಪ ಈ ಆಲೂಗಡ್ಡೆ ಮಿಕ್ಸ್ಚರ್ನ ಬೆಂಡೆಕಾಯಿ ಒಳಗಡೆ ಫಿಲ್ ಮಾಡ್ಕೊಳ್ಳುವ. ನಾನು ಆಗ್ಲಿಂದ ಅನ್ಕೊಳ್ತಾ ಇದ್ದೆ. ಸೊ ಹೇಳಿದ್ದು ಬೆಂಡೆಕಾಯಿ ಬಜ್ಜಿ, ಮಾಡ್ತಾ ಇರೋದು ಆಲೂಗಡ್ಡೆಯಿಂದ ಏನಪ್ಪ ಅಂತ ಅಂದ್ಕೊಂಡೆ. ಈ ಥರ ಕಟ್ ಮಾಡ್ಕೊಳ್ಬೇಕು. ಹಾಂ, ಮಧ್ಯದಲ್ಲಿ ಸೀಳು ಮಾಡ್ಕೊಳ್ಬೇಕು. ಹೌದು, ಸೀಳು ಕಟ್ ನಾನು ತೋರಿಸ್ಕೊಡ್ತಾನೆ.
ಮಾಡಿ ಅದಕ್ಕೆ ನಾವು ಈ ಆಲೂಗಡ್ಡೆ ಇದೇನಿದೆ ಅಲ್ಲ ಮಿಕ್ಸ್ಚರ್ ಅದನ್ನು ತುಂಬಿಸ್ಕೊಳ್ಳುವ. ಫಿಲ್ ಮಾಡ್ಕೊಳ್ಳೋದು. ಸ್ವಲ್ಪ ಎಷ್ಟು ತುಂಬಿಸ್ಕೊಳ್ಳಿಕ್ಕಾಗುತ್ತೆ ಅಷ್ಟು ತುಂಬಿಸ್ಕೊಳ್ಬೋದು. ಎಣ್ಣೆ ಆಲ್ರೆಡಿ ಈಗ ಬಿಸಿ ಆಗಿದೆ, ಒಳ್ಳೆ ಬಿಸಿ ಆಗಿದೆ. ಮತ್ತು ಫಿಲ್ಲಿಂಗ್ ಕೂಡ ಕಂಪ್ಲೀಟ್ ಆಗಿದೆ ನೋಡಿ. ಈ ಥರ ಫಿಲ್ಲಿಂಗ್ ಮಾಡಬೇಕು. ನೆಕ್ಸ್ಟ್ ಈಗ ಇದನ್ನು ಈ ಬಂಧ ಏನಿದೆ ಅಲ್ಲ ಆಗ ಮಾಡಿರೋ ಬಂಧನ ಅದಕ್ಕೆ ನಾವು ಎತ್ಕೊಳ್ಬೇಕು. ನೀಟಾಗಿ ಡಿಪ್ ಮಾಡಿ ಇದು ನೋಡ್ಲಿಕ್ಕೆ ಮೆಣಸಿನಕಾಯಿ ಬಜ್ಜಿ ಥರನೇ ಕಾಣಿಸ್ತದೆ. ಎಕ್ಸಾಕ್ಟ್ಲಿ. ಫ್ರೈ ಆಗಲಿಕ್ಕೆ ಬಿಡಬೇಕು. ಓಕೆ. ಇದರಲ್ಲೇನು ಇದು ಅಂಟಂಟು ಟೈಪ್ ಬೆಂಡೆಕಾಯ್ದು ಅಂಟೇನು ಬರುವುದಿಲ್ಲ. ಲೋಳೆ ಏನು ಬರುವುದಿಲ್ಲ ಎಣ್ಣೆಯಲ್ಲಿ ಹುರಿತಿರೋ ಕಾರಣದಿಂದಾಗಿ. ಕಾಯ್ತಾ ಇದೆ ಬೆಂಡೆಕಾಯಿ ಬಜ್ಜಿ. ನೀವು ಹೇಳಿದಾಗೆ ನಿಜವಾಗ್ಲೂ ಇದು ಮೆಣಸಿನ ಬಜ್ಜಿ ಥರನೇ ಕಾಣ್ತಾ ಇದೆ. ಹೌದು. ಸೊ ಭರ್ವಾ ಭಿಂಡಿ ಅಂತ ಹೇಳ್ತಾರೆ. ಇದಕ್ಕೆ ಇನ್ನೊಂದು ಹೆಸರು ಬಜ್ಜಿ ಅಂತ ಹೇಳೋ ಬದಲು ಭರ್ವಾ ಭಿಂಡಿ ಅಂತಾನೂ ಹೇಳ್ಬೋದು. ಹೌದು. ಬಜ್ಜಿ ಕಾದಿದೆ, ತೆಗಿಬೋದು ಎಣ್ಣೆಯಿಂದ ನಾವು. ಕಾದಿದೆ ಎಲ್ಲ ಬೆಂದಿದೆ. ಬಜ್ಜಿ ಬೆಂದಿದೆ. ಸೊ ಒಳಗಿನ ಫಿಲ್ಲಿಂಗ್ ಆಲ್ರೆಡಿ ಅದು ಬೆಂದಿರುವ ಕಾರಣ ಹೆಚ್ಚು ಹೊತ್ತು ಬೇಕಾಗಿಲ್ಲ. ಹೌದು. ಸೊ ಬೆಂಡೆಕಾಯಿ ಬಜ್ಜಿ ಸವಿಲಿಕ್ಕೆ ರೆಡಿಯಾಗಿದೆ. ಎಸ್, ಥ್ಯಾಂಕ್ ಯು ಸೋ ಮಚ್. ಸೊ ಬೆಂಡೆಕಾಯಿ ಬಜ್ಜಿ ಅಥವಾ ಭರ್ವಾ ಭಿಂಡಿ, ಅದಕ್ಕೆ ನಾವು ಇದು ಏನು ಟೊಮೆಟೊ ಸಾಸ್ ಇದೆಲ್ಲ ಅದನ್ನು ಹಾಕೊಂಡ್ರೆ ಸೈಡ್ ಆಗಿ ನೆಂಚ್ಕೊಂಡ್ರೆ ಡಿಪ್ ಮಾಡಿ ತಿನ್ನೋದಕ್ಕೆ ಚೆನ್ನಾಗಿರುತ್ತೆ. ಸೊ ಹೊಸ ಹೆಸರು ಹೇಳ್ಕೊಟ್ಟಿದ್ದೀನಿ, ಭರ್ವಾ ಭಿಂಡಿ. ಸೊ ಫ್ರೆಂಡ್ಸ್ನೆಲ್ಲ ನೀವು ಇಂಪ್ರೆಸ್ ಮಾಡಬೇಕು ಅಂದರೆ ಬೆಸ್ಟ್ ಇದು. ಆ ಹೆಸರು ಹೇಳಿ. ಹೆಸರು ಚೆನ್ನಾಗಿ. ಎಸ್. ಸೊ ತಗೊಳ್ಳಿ, ಟೇಸ್ಟ್ ನೋಡಿ. ಸೊ ತೀರಾ ಬಿಸಿ ಇದೆ. ಹೌದೌದು, ಬಿಸಿ ಬಿಸಿ ಇದೆ. ಅದು ಹಾಗೆ ಫೋಲ್ ಆಗಿ ಹಾಗೆ ತಿನ್ಕೊಳ್ಳೋದು ಚೆನ್ನಾಗಿರುತ್ತೆ. ಇಟ್ಸ್ ಟು ಹಾಟ್. ಆ್ಯಕ್ಚುಲಿ ಔಟರ್ ಲೇಯರ್ ತೀರಾ ಕ್ರಿಸ್ಪ್ ಆಗಿದೆ, ವೆರಿ ಕ್ರಿಸ್ಪಿ ಆ್ಯಂಡ್ ಚುಯಿ. ಬಹುಶಃ ಇನ್ನೂ ಚಿಕ್ಕ ಎಳತ್ತು ಬೆಂಡೆಕಾಯಿ ಇದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ. ಸೊ ತೀರಾ ಬಿಸಿ ಇದೆ, ಹೆಚ್ಚಿಗೆ ತಿನ್ನಕ್ಕೆ ಆಗ್ತಾ ಇಲ್ಲ. ಸೊ ಬಟ್ ಆ ಫಿಲ್ಲಿಂಗ್ ಎಲ್ಲ ಕರೆಕ್ಟಾಗಿ ಅದರಲ್ಲಿ ಫಿಲ್ ಆಗಿ ಕರೆಕ್ಟ್ ಟೇಸ್ಟ್ ಕೊಡ್ತಾ ಇದೆ. ಬಟ್ ಊಟಕ್ಕೆ ತುಂಬ ಚೆನ್ನಾಗಿರುತ್ತೆ ಬಹುಶಃ ಇದು. ಹೌದೌದು. ಬೆಂಡೆಕಾಯಿ ಬಜ್ಜಿ ತಯಾರಿಸುವ ವಿಧಾನ. ಮೊದಲು ಬೇಯಿಸಿ ಕಿವುಚಿದ ಆಲೂಗಡ್ಡೆಗೆ ಹೆಚ್ಚಿದ ಈರುಳ್ಳಿ, ಚಾಟ್ ಮಸಾಲ ಪುಡಿ, ಮೆಣಸಿನ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಕಲಸಿ ಹೂರಣ ತಯಾರಿಸಿಟ್ಟುಕೊಳ್ಳಿ. ನಂತರ ಬೆಂಡೆಕಾಯನ್ನು ಮಧ್ಯದಲ್ಲಿ ಸೀಳಿ ತಯಾರಿಸಿದ ಆಲೂಗಡ್ಡೆ ಹೂರಣ ತುಂಬಿಟ್ಟು ಇನ್ನೊಂದೆಡೆ ಮೊದಲೇ ರುಬ್ಬಿದ ಅಕ್ಕಿ ಮೆಣಸಿನ ಹಿಟ್ಟಿನಲ್ಲಿ ಬೆಂಡೆಕಾಯನ್ನು ಅದ್ದಿ ಕಾದ ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ನಲ್ಲಿ ಕಾಯಿಸಿಕೊಂಡರೆ ಬಿಸಿ ಬಿಸಿ ಬೆಂಡೆಕಾಯಿ ಬಜ್ಜಿ ಮಧ್ಯಾಹ್ನದ ಊಟಕ್ಕೆ ಹಾಗೂ ಸಂಜೆ ಚಹಾಕ್ಕೆ ಸವಿಯಲು ಬಲು ರುಚಿ. ಸೊ ಇನ್ನೊಂದು ಡಿಶ್ ಇದೆಲ್ಲ ನಿಮ್ಮದು ದೋಸೆ. ಸೊ ಬಿಲ್ಸಿ ತೊಳಿ. ಸೊ ಟೇಸ್ಟ್ ನೋಡಿ. ಸೊ
ಸೊ ಯಾರು ನಿಮಗೆ ಬಜ್ಜಿ ಮಾಡಿಕೊಡ್ತಾರೆ ಪದೇ ಪದೇ ಒಂದೇ ಸರಿ ದೋಸೆ ಮಾಡ್ಕೊಡ್ತೀನಿ ತಿನ್ನಿ ಅಂತ ಹೇಳಿದಾಗಿದೆ ಇದು. ಸೊ ಹೂವಿನಾಗೆ ತುಂಬ ಚೆನ್ನಾಗಿ ಬಂದಿದೆ. ನೀವು ಹೇಳಿದಾಗ ಆಲೂಗಡ್ಡೆ ಒಳ್ಳೆಯದಾಗುತ್ತೆ. ಸೊ ಪೊಟ್ಯಾಟೊ ನೀವು ಏನೇ ಮಾಡಿ ಇಟ್ಸ್ ಅ ವರ್ಸಟೈಲ್ ವೆಜಿಟೇಬಲ್ ಆ್ಯಕ್ಚುಲಿ. ಯಾವುದಕ್ಕೂ ಕೂಡ ತುಂಬ ಚೆನ್ನಾಗಿ ಹೊಂದ್ಕೊಂಡು ಹೋಗುತ್ತೆ, ತುಂಬ ಚೆನ್ನಾಗಿದೆ. ಸೊ ಎರಡೂ ಕೂಡ ಇದಂತೂ ಹೆಚ್ಚಿನವರು ಮಾಡುವಂಥದ್ದು ಸೊ ದೋಸೆ, ಬಟ್ ಇದು ಇನೋವೇಟಿವ್ ಆಗಿತ್ತು, ತುಂಬ ಚೆನ್ನಾಗಿದೆ. ವೆರಿ ನೈಸ್, ವೆರಿ ಟೇಸ್ಟಿ. ಆ್ಯಕ್ಚುಲಿ ಇದು ಆರಾಮ್ಸೆ ಕೂತ್ಕೊಂಡು ಬಿಸಿ ಬಿಸಿ ಇದೆ, ತೀರಾ ಬಿಸಿ ಇದೆ. ಸೊ ಆರಾಮ್ಸೆ ಕೂತ್ಕೊಂಡು ಹಾಗೆ ಸಾಸ್ ಜೊತೆ ಡಿಪ್ ಮಾಡ್ಕೊಂಡು ತಿಂತಾ ಇದ್ದರೆ ತುಂಬ ಚೆನ್ನಾಗಿರುತ್ತೆ. ಎಸ್, ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು ಸೋ ಮಚ್. ಎಸ್, ಇಟ್ ವಾಸ್ ವೆರಿ ಟೇಸ್ಟಿ ಎರಡು ಡಿಶ್ ಕೂಡ. ಸೊ ದಿಸ್ ವಾಸ್ ವೆರಿ ಇನೋವೇಟಿವ್. ಸೊ ಭರ್ವಾ ಬೆಂಡಿ ಸೊ ಅಥವಾ ಬೆಂಡೆಕಾಯಿ ಬಜ್ಜಿ ಸೊ ತುಂಬ ಚೆನ್ನಾಗಿದೆ. ಸೊ ನಿಮ್ಮ ಇಂಟ್ರೆಸ್ಟ್ ನೋಡಿ ತುಂಬ ಖುಷಿ ಅನ್ನಿಸ್ತು. ಇನ್ನಷ್ಟು ಹೊಸ ಹೊಸ ಡಿಶಸನ್ನು ಟ್ರೈ ಮಾಡಿ. ಆ್ಯಕ್ಚುಲಿ ಬ್ಯಾಚುಲರ್ಸ್ ತುಂಬ ವೆರೈಟಿ ಡಿಶಸ್ ಟ್ರೈ ಮಾಡ್ತಾನೆ ಇರ್ತಾರೆ, ಅದಕ್ಕೆ ಹೆಸರು ಏನು ಅಂತ ಇರೋದಿಲ್ಲ ಅಲ್ವಾ. ಸೊ ಹೊಸ ಹೊಸ ಡಿಶಸ್ ಇದೇ ರೀತಿ ಟ್ರೈ ಮಾಡ್ತಾ ಇರಿ, ಬಂದು ನಮಗೆ ಹೇಳ್ಕೊಡ್ತಾ ಇರಿ ಒಳ್ಳೆ ರುಚಿಕರವಾದಂಥ ಅಡುಗೆ. ಅದಕ್ಕೋಸ್ಕರ ಸನ್ ಪ್ರೀಮಿಯಂ ಅವರ ವತಿಯಿಂದ ಕಿರುಕಾಣಿಕೆ, ಹಾಗೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ 2 ಸ್ಟಾರ್ ರೈಸ್ ಕುಚ್ಚಲಕ್ಕಿ. ಸೊ ಅನ್ನದ ಜೊತೆಗೆ ಈ ಥರ ಎಲ್ಲ ಡಿಶಸ್ ಎಲ್ಲ ಮಾಡಿ ತುಂಬ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಸೊ ಮಚ್. ಅಡುಗೆ ಮಾಡೋದಕ್ಕೆ ಇಂಟ್ರೆಸ್ಟ್ ಒಂದಿದ್ರೆ ಸಾಕು, ಯಾವ ರೀತಿಯಾದಂಥ ಅಡುಗೆ ಕೂಡ ಮಾಡ್ಬೋದು. ರುಚಿಕರವಾಗಿ ಖಂಡಿತವಾಗ್ಲೂ ಅದು ಬಂದೇ ಬರುತ್ತೆ. ಸೊ ನಿಮ್ಮಲ್ಲೂ ಕೂಡ ಇಂಥ ಟೇಸ್ಟ್ ನಿಮ್ಮ ಇಂಟ್ರೆಸ್ಟ್ ಇದ್ದರೆ ಖಂಡಿತವಾಗ್ಲೂ ನಮಗೂ ಕೂಡ ಬಂದು ಹೇಳ್ಕೊಡಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್, ಗಾದ್ರೆ ಪ್ರೀಮಿಯಂ ಸೀ ಫುಡ್, ಪೋಸ್ಟ್ಮ್ಯಾನ್ ತೂರ್ ದಾಲ್, ಡೈಲಿ ಡೇ ಐಸ್ ಕ್ರೀಮ್. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್, ಫ್ಯಾಮಿಲಿ ಸ್ಟಾರ್. ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ.